ಆಂಧ್ರಪ್ರದೇಶದ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಒಪ್ಪಿಗೆ ಸಿಗುವುದರೊಂದಿಗೆ ಸ್ವತಂತ್ರ ಭಾರತದ ಮೊದಲ ಚಿನ್ನದ ಗಣಿಯ ಆರಂಭದ ಕ್ಷಣಗಣನೆ ಪ್ರಾರಂಭವಾಯಿತು. ಡೆಕ್ಕನ್ ಗೋಲ್ಡ್ ಮೈನ್ ಎಂಬ ಇದು ಜೊನ್ನಗಿರಿಯಲ್ಲಿ ಆ ಹೆಸರಿನಲ್ಲೂ ಕರೆಯಲ್ಪಡುತ್ತದೆ. ಜಿಯೋ ಮೈಸೂರು ಸರ್ವೀಸಸ್ ಪ್ರೈವೇಟ್ ಲಿಮಿಟೆಡ್ ಸಹಭಾಗಿತ್ವದ ಇದೆ ಎಂದು ಕಂಪನಿಯ ನಿರ್ವಾಹಕ ನಿರ್ದೇಶಕರಾದ ಹನುಮಪ್ರಸಾದ್ ಮೋದಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದಾರೆ. ಮೊದಲ ಹಂತದಲ್ಲಿ 400 ಕಿಲೋ ಚಿನ್ನ ಹಾಗೂ ಮುಂದಿನ ಹಂತಗಳಲ್ಲಿ ಪ್ರತಿ ವರ್ಷ 750 ಕಿಲೋ ಚಿನ್ನ ತೆಗೆಯುವ ಯೋಜನೆಯಿದು. ಭಾರತವು ಸ್ವಾತಂತ್ರ್ಯ ಪಡೆದ ಮೇಲೆ ಆರಂಭವಾಗುತ್ತಿರುವ ಮೊದಲ ಚಿನ್ನದ ಗಣಿ ಎಂದು ಹೇಳಲಾಗಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಅಮರಾವತಿ. VNR Gold.